ನಳಿನ್ ಕುಮಾರ್ ಕಟೀಲ್ ಕರಿನ 10 ವರ್ಷಲಿಡ್ದಿಂಚ ರಾಷ್ಟ್ರೀಯ ರಾಜಮಾರ್ಗ ಸಮಸ್ಯೆ, ಟೋಲ್ಗೇಟ್ ಸಮಸ್ಯೆ, ಪಂಪ್ವೆಲ್ ತೊಕ್ಕೊಟ್ಟು ಮೇಲ್ಸಂಕ ಸಮಸ್ಯೆ ಇಂಚ ಒವ್ವೆ ಇಸುಡ್ಲ ಗುಮನ ಕೊಡ್ತುಜಿರೆಂದು ಸುರತ್ಕಲ್ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪ್ರಚಾರ ಸಮಿತಿ ಗುರುಕಾರ್ಯರು ರಾಘವೇಂದ್ರ ರಾವ್ ಪಂತೇರು. ಸುರತ್ಕಲ್ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪ್ರಚಾರ ಸಮಿತಿ ಗುರುಕಾರ್ಯರ ರಾಘವೇಂದ್ರ ರಾವ್ ಗುರುವಾರ ಕುಳಾಯಿ ಹೊನ್ನಕಟ್ಟೆ ಕಾಂಗ್ರೆಸ್ ಆಫೀಸ್ ಸುದ್ದಿಕುಟ್ಟಡ್ ಪಾತಿರ್ದು ಕರಿನ 10 ವರ್ಷಲಿಡ್ದಿಂಚ ನಮ್ಮ ಎಂಪಿ ಆದಿತ್ಯನ ನಳಿನ್ ಕುಮಾರ್ ಕಟೀಲ್ ರಾಜಮಾರ್ಗ, ಟೋಲ್ಗೇಟ್, ಪಂಪ್ವೆಲ್ ತೊಕ್ಕೊಟ್ಟು ಮೇಲ್ಸಂಕ ಇಂಚ ವಾ ಸಮಸ್ಯೆಗ್ಲ ಕಿವಿ ಕೊರ್ನಾರತ್ ಕೇಂದ್ರದ ಒವ್ವೆ ಯೋಜನೆ ಸರಿಯಾದ ಜನ ಮುಟ್ಟ್ಯರೆ ಆರು ಪುಣೆತುಜೆರು ಜನಕ್ಲನ ಎಡ್ಡೆಪು ಬಯಕಂದಿನ ಲೋಕಸಭಾ ಸದಸ್ಯರು ಜನ ಮೆಚ್ಚುಜೆರು ಬಿಎಸ್ಎನ್ಎಲ್ ಸಂಸ್ಥೆ ಈತ ನಷ್ಟದ ಸ್ಥಿತಿಗೆ ಬರೆಯರೆ ಮೋದಿ ಸರ್ಕಾರನೇ ಕಾರಣ ಕಾಂಗ್ರೆಸ್ ಜವನ ಅಭ್ಯರ್ಥಿ ಮಿಥುನ್ ರೈಕ್ಲಿಗೆ ಓಟು ಕೊಡದು ಜನಕ್ಲು ಗೆಂದಾವನಿಟ್ಟು ಸಂಶಯ ಇಜ್ಜಿಂದು ಪಂಡ್ಯರು. ಧಾರ್ಮಿಕ ವಿಷಯಗಳನ್ನು ಧರ್ಮಗಳ ಬಗ್ಗೆ ಬಿರುಕನ್ನು ಉಂಟು ಮಾಡುವಂತ ಕೆಲಸವನ್ನು ಕಳೆದ 10 ವರ್ಷದಿಂದ ನಳಿನ್ ಕುಮಾರ್ ಮಾಡಿದ್ದಾರೆ ಹೊರತು ಬೇರೆ ಜನರಿಗೆ ಬೇಕಾದಂಥ ಏನು ಕೇಂದ್ರ ಸರ್ಕಾರದ ಸೌಲಭ್ಯಗಳು ಏನು ಜನರಿಗೆ ದೊರಕುತ್ತದೆ ಇದನ್ನು ಒಂದು ಪೈಸೆಗೆ ಕೂಡ ಯಾವುದನ್ನು ಮಾಡದೆ ಅತ್ಯಂತ ನಿಷ್ಕ್ರಿಯ ಸಂಸದರನ್ನು ನಾವು ಪಡೆದುಕೊಂಡಿದ್ದೇವೆ ಅಂತ ಹೇಳಲಿಕ್ಕೆ ನಾವು ಇಚ್ಛೆಪಡ್ತೇವೆ. 16,000 ಕೋಟಿ ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಅವ್ರು ತಂದಿದ್ದೇನೆ ಅಂತ ಹೇಳಿ ನಾನು ಕೇಳೋದು ಇಷ್ಟೇ. ದಕ್ಷಿಣ ಕನ್ನಡ ಜಿಲ್ಲೆ ಬಿಡಿ, ಮಂಗಳೂರು ಉತ್ತರ ವಲಯದಲ್ಲಿ ಈ ವಿಧಾನಸಭಾ ಕ್ಷೇತ್ರದಲ್ಲಿ 1 ಲಕ್ಷ ರೂಪಾಯಿ ನೀವು ಎಲ್ಲಿಗಾದರೂ ಕೊಟ್ಟಿದ್ದಿದ್ರೆ ದಯವಿಟ್ಟು ತಾವು ಅದನ್ನು ತಿಳಿಸಬೇಕು. ಯಾವುದೇ 1 ರೂಪಾಯಿ ಕೆಲಸವನ್ನು ಮಾಡದೆ ಸುಮ್ಮನೆ ಪೇಪರಲ್ಲಿ 16,000 ಕೋಟಿ ನಾನು ಇಲ್ಲಿ ಕೆಲಸ ಮಾಡಿದ್ದೇನೆ ಅಂತ ಹೇಳಿ ಮೊನ್ನೆ ಒಂದು ವಿಡಿಯೋ ನೋಡಿದೆ ನಾನು. ಪುತ್ತೂರು ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ಅವರು ಮಾತನಾಡುತ್ತಾ ಕೊನೆಗೆ ಕೈ ಮುಗಿದು ನನಗೆ 100ಕ್ಕೆ 100% ಕೆಲಸ ಮಾಡಲಿಕ್ಕೆ ಆಗಲಿಲ್ಲ, ನಾನು ಬರೀ 50% ಮಾತ್ರ ಕೆಲಸ ಮಾಡಿದ್ದೀನಿ ಅಂತ ಹೇಳೋದನ್ನು ಅವರೇ ಒಪ್ಪಿಕೊಂಡಿದ್ದಾರೆ. ಹಾಗಾಗಿ ಈ ಎಲ್ಲ ವೈಫಲ್ಯಗಳನ್ನು ಅವರೇ ಒಪ್ಪಿಕೊಂಡು ಈಗ ಇಲ್ಲಿ ಮೋದಿ ಅಲೆ ಇದೆ, ಜನರು ಮೋದಿಗೆ ಓಟ್ ಕೊಡ್ತಾರೆ ಅಂತ ಹೇಳುವಂಥ ಒಂದು ಸುಳ್ಳು ಸುದ್ದಿಯನ್ನು ಹಬ್ಬಿಸಿಕೊಂಡು ಪ್ರಚಾರ ಗಿಟ್ಟಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ.